ಜಿಲ್ಲದ ಮಾಮಲ್ಲ ಕಾರ್ಮಿಕ ಕ್ಷೇತ್ರಲೆಡು ಒಂಜಾಯಿನ ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರೆನ ಕ್ಷೇತ್ರದ ಮೂಡಾಯಿ ಮಾಡಗು ಇಂಚಿಪ್ಪ ಕಲ್ವೇರ್ ಪೊಗ್ಗೆರೆ ಪುಣೆಪಾಟಿಗೆ ಮಲ್ತದಿದ್ದದು ಈ ಬಗೆಟ್ ಕುಡ್ಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಬುಧವಾರ ಶ್ರೀ ಕ್ಷೇತ್ರಗೂ ಭೇಟಿ ಕೊರಿಯರು. ಶ್ರೀ ಕ್ಷೇತ್ರ ಧರ್ಮದರ್ಶಿಲು ಶ್ರೀ ದೇವಮೂಲ್ಯ ನೆರಣ ಒಟ್ಟುಗು ಪಾತ್ರಕಥ ಮಲ್ತಿನ ಶಾಸಕರು ಮೂಡಾಯಿ ಮಾಡಡ್ ನಡತಿನ ಕಳವು ಪ್ರಕರಣದ ಪೊಲಬುಲೆನು ತೆರೆಯುಂಡಿರು. ಈ ಪೊರ್ತು ಪೊಸಕರೊಂದೊಟ್ಟಿಗೆ ಪಾತೆರ್ನ ಶ್ರೀ ಯುಟಿ ಖಾದರ್ ಇಂಚಿಪದ ದಿನಕ್ಲೆಡು ಧಾರ್ಮಿಕ ಕೇಂದ್ರಗಳಿಗೆ ಪೋಗುದು ಕಂಡುನ ಪ್ರಕರಣಲು ಹೆಚ್ಚಿಗೆ ಆವನುಂಡು. ಉಳಿಯ ಬೊಕ್ಕ ಪಾಡಾಂಗರ ಭಗವತಿ ಕ್ಷೇತ್ರ ನಡತಿನ ಕಳವು ಪ್ರಕರಣಗಳಿಗೆ ಸಂಬಂಧಪಟ್ಟದು ಪೊಲೀಸ್ ಇಲಾಖೆದ ಹಿರಿಯ ಅಧಿಕಾರಿಗಳ ಪಾತ್ರಕತೆ ಮಲ್ಪೆ ಕಲ್ವೇರು ಓಲು ಇತ್ತುಂಡಲ ಸೆರೆ ಪತ್ತೋಡು ಆ ಮೂಲಕ ಭಯಮುಕ್ತ ನಾಗರಿಕ ಸಮಾಜದ ನಿರ್ಮಾಣ ಆವಡು ಪಂಡು ತೆರಿಪಾಯಿರು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಉಳ್ಯ ದೇವಸ್ಥಾನದ ಆ ಒಂದು ಸ್ಥಾನದಲ್ಲಿ ಇವತ್ತು ಮೊನ್ನೆ ತಾನೇ ಕಳ್ಳತನ ಮಾಡಲಿಕ್ಕೆ ತಮ್ಮ ಪ್ರಯತ್ನ ಮಾಡಿದರು. ಈ ಸಂಬಂಧಪಟ್ಟಾಗೆ ಅವತ್ತು ಬೆಂಗಳೂರು ಸಂದರ್ಭದಲ್ಲಿ ಅಧಿಕಾರಿಯಲ್ಲಿ ಕಲಿಸಿ ನಮ್ಮ ಮುಖ್ಯಸ್ಥರ ಮೂಲ್ಯಣ್ಣನವರ ಸಲಹೆ ಮಾರ್ಗ ಪಡೆದುಕೊಂಡು ಇನ್ನಿತ ಸಮಿತಿ ಸದಸ್ಯರ ಮತ್ತು ನಗರಸಭಾ ಸದಸ್ಯರ ಚರ್ಚೆ ಪೊಲೀಸ್ನವರು ಕ್ರಮ ತೆಗೆದುಕೊಳ್ಳೋ ಮಾತನ್ನು ಕೂಡ ಕೊಟ್ಟಿರ್ತಾರೆ. ಇವತ್ತು ಬಂದು ಬಹುಶಃ ನಮ್ಮ ಈ ಪವಿತ್ರ ದೇವಸ್ಥಾನದ ಮುಖ್ಯಸ್ಥರಾದಂಥ ಮೂಲ್ಯಣ್ಣನವರು ನಮ್ಮ ನಗರ ಸದಸ್ಯರು ಗುರಿಕಾರರು ಸಲಹೆ ಚರ್ಚೆ ಮಾಡಿಕೊಂಡು ಇವತ್ತು ಯಾವ ತನಿಖೆ ಹಂತದಲ್ಲಿದೆ ಮತ್ತು ಯಾಕೆ ಇವತ್ತು ಈ ರೀತಿಯ ನಮ್ಮ ಈ ಸಮಾಜ ಶಕ್ತಿಗಳಿಗೆ ಕಳ್ಳರಿಗೆ ಧಾರ್ಮಿಕ ಕೇಂದ್ರಕ್ಕೆ ಇವತ್ತು ಕಳ್ಳತನ ಧೈರ್ಯ ಹೇಗೆ ಬರ್ತದೆ, ಇದನ್ನು ಹೇಗೆ ನಾವು ಕೊನೆಗಾಣಿಸಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡಿದ್ದೆವು. ಈ ಸಂಬಂಧಪಟ್ಟ ನಾನು ಈಗಾಗಲೇ ಕಮಿಷನರ್ ಮತ್ತು ACP ಮಾತಾಡಿ ಎಲ್ಲ ನಮ್ಮ ಉಳ್ಯ ದೇವಸ್ಥಾನದ ಕಳ್ಳತನ, ಭಗವತಿ ದೇವಸ್ಥಾನದ ಆದಂಥ ಕಳ್ಳತನ ಮತ್ತು ಕೆಲವೊಂದು ಮನೆಯಲ್ಲಿ ಕೂಡ ಇವತ್ತು ಕಳ್ಳತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಸಪ್ರೇಟ್ ಆದ ಒಂದು ಟೀಮನ್ನು ಉನ್ನತ ಅಧಿಕಾರಿಯಲ್ಲಿ ಇವತ್ತು ರಚಿಸಬೇಕಂತ ಕೂಡ ಕೊಟ್ಟು ಅವರು ಅದನ್ನು ಸಮರ್ಪಕವಾಗಿ ನೋಡಿಕೊಂಡು ತಕ್ಷಣ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಮತ್ತು ಎಲ್ಲರಿಗೂ ಕಳ್ಳತನ ಮತ್ತು ಯಾವುದೇ ಸಮುದ್ರ ಶಕ್ತಿಗಳಿದೆಯಲ್ಲ ಬರುವಂತಹ ಆ ಒಂದು ಧೈರ್ಯವನ್ನು ಇವತ್ತು ಅವರಿಗೆ ಹೆದರಿಕೆ ಬರುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳಿಯ ಕ್ಷೇತ್ರದ ಶ್ರೀ ರಾಜೇಶ್ ಗುರಿಕಾರರು, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಕೌನ್ಸಿಲರ್ ವೀಣಾ ಡಿಸೋಜಾ ಬೊಕ ಪ್ರಮುಖರು ಈ ಪೊರ್ತೋಡುಗೆ ಇದ್ದರು.